ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆದೇವರ ದೇವೇರು ಪ್ರೀತಿ ಸ್ವರೂಪದಾರು ಮಾತ ಎಡ್ಡೆ ಗುಣಕ್ಲೆಡು ಪ್ರೀತಿ ಹೆಚ್ಚಿಗೆ ಶ್ರೇಷ್ಠವಾದುಂಡು ಕ್ರಿಸ್ಮಸ್ ಮಾತೆಡಲ ಎಡ್ಡೆ ಮನಸ್ಸು ಬೊಕ ಪ್ರೀತಿ ದಿಂಜಾವಡಂದು ಕುಡ್ಲ ಕ್ರೈಸ್ತ ಧರ್ಮ ಪ್ರಾಂತ್ಯದ ಗುರುಕಾರೆ ಬಿಷಪ್ ಡಾಕ್ಟರ್ ಪೀಟರ್ ಪೌಲ್ ಸಲ್ದಾನ ಪಂತೇರು ಆರು ಸುದ್ದಿ ಮಾಧ್ಯಮದ ಕಣ ಒಟ್ಟಿಗೂ ಕ್ರಿಸ್ಮಸ್ ಪರ್ಬ ಆಚರಣೆ ಮಾಡ್ತದ್ದು ಪರ್ಬದ ಸಂದೇಶ ಕೊಡ್ತೇರು. ಕುಡ್ಲ ಕ್ರೈಸ್ತ ಧರ್ಮ ಪ್ರಾಂತ್ಯದ ಗುರುಕಾರೆ ಬಿಷಪ್ ಡಾಕ್ಟರ್ ಪೀಟರ್ ಪೌಲ್ ಸಲ್ದಾನ ಕುಡ್ಲದ ಕೋಡಿಯಲ್ ಬೈಲ್ ಬಿಷಪ್ ಹೌಸ್ ಸುದ್ದಿ ಮಾಧ್ಯಮದ ಕಡ ಒಟ್ಟಿಗೂ ಕೇಕ್ ಕತ್ತಿರ್ತದ ಕ್ರಿಸ್ಮಸ್ ಪರ್ಬ ಆಚರಣೆದ ಖುಷಿನ ಪಟ್ಟೊಂಡೇರು. ಬಿಷಪ್ ಸುದ್ದಿ ಕುಟುಡು ಕ್ರಿಸ್ಮಸ್ ಸಂದೇಶ ಕುರಿದು ದೇವೇರು ಪ್ರೀತಿ ಸ್ವರೂಪದರು ಮಾತ ಎಡ್ಡೆ ಗುಣಕ್ಲೆಡು ಪ್ರೀತಿ ಹೆಚ್ಚಿಗೆ ಶ್ರೇಷ್ಠವಾದುಂಡು ಕ್ರಿಸ್ಮಸ್ ಮಾತೆರಡಲ ಎಡ್ಡೆ ಮನಸ್ಸು ಬೊಕ ಪ್ರೀತಿ ದಿಂಜಾವಡನ್ನು ಪಂಡೇರು. ಕೊರೋನಾ ಪಿರ ಪದರೊಂದುಂಡು ಐಕ್ಯ ಪೋಡಿಯೊಡೊಂದಿಜ್ಜಿ ದೇವೇರ್ನ ಆಶೀರ್ವಾದ ಮಾತೆರ್ನಲ ಮಿತ್ತುಂಡು ಸರ್ಕಾರದ ನಿಯಮ ಪಾಲನೆ ಮಲ್ತದು ಪರ್ಬ ಆಚರಣೆ ಮಲ್ಪುಗ ಇಲ್ಲು ಮನಸ್ಸು ನಿರೆಕರಟು ಸಂತೋಷದ ಸೆರೆಲಕ್ಕಾಗ ಅಂದು ಡಾಕ್ಟರ್ ಪೀಟರ್ ಪೌಲ್ ಸಲ್ದಾನ ಪಂಡೇರು. ಧರ್ಮ ಪ್ರಾಂತ್ಯದ ಸಾರ್ವಜನಿಕ ಸಂಪರ್ಕಾಧಿಕಾರಿಲಾಯಿನ ಧರ್ಮಗುರು ಜೆ.ಬಿ. ಸಲ್ದಾನ ಬುಕ್ಕ ರಾಯ್ ಕ್ಯಾಸ್ಟಲಿನು ಪಾಲನಾ ಸಮಿತಿ ಕಾರ್ಯಂತೆರು ಜಾನ್ ಡಿಸಿಲ್ವಾ ಮಾಧ್ಯಮ ಸಂಯೋಜಕರು ಎಲಿಯಸ್ ಫೆರ್ನಾಂಡಿಸ್ ಕೆನರಾ ಕಮ್ಯುನಿಕೇಷನ್ ಸೆಂಟರ್ದ ನಿರ್ದೇಶಕರು ಧರ್ಮಗುರು ಅನಿಲ್ ಐವಾನ್ ಫೆರ್ನಾಂಡಿಸ್ ಎಸ್ಟೇಟ್ ಮ್ಯಾನೇಜರ್ ಧರ್ಮಗುರು ಮ್ಯಾಕ್ಸಿಮ್ ರೊಜಾಯೋ ಬಿಷಪಿರ್ನ ಕಾರ್ಯಂತೆರು ಧರ್ಮಗುರು ತ್ರಿಶಾನ್ ಡಿಸೋಜ ಧರ್ಮಗುರು ವ್ಯಾಲರಿಯನ್ ಫೆರ್ನಾಂಡಿಸ್ ಬುಕ್ಕ ರೂಪೇಶ್ ಮಾಡ್ತಾ ನಾಯಕರು ಸುಶೀಲ್ ನೊರಣ್ಣ ಈ ಪುರ್ತುಡಿತ್ತೇರು. ಕ್ರಿಸ್ಮಸ್ ಎಂದಾಕ್ಷಣ ಮೊದಲ ಅನಿಸಿಕೆ ಸಂತೋಷ ಹಾಗೂ ಉತ್ಸಾಹ. ಇನ್ನೊಂದು ಮನ ಸೆಳೆಯುವ ದೃಶ್ಯವೆಂದರೆ ದನದ ಕೊಟ್ಟಿಗೆಯಲ್ಲಿನ ಗೋದಲಿಯಲ್ಲಿ ಹುಟ್ಟಿದ ಬಾಲ ಯೇಸು. ಯೇಸುವಿನ ಜನನವು ನಮ್ಮ ಗಮನವನ್ನು ಸೆಳೀತಾ ಇದೆ. ನಮ್ಮ ನಿಜವಾದ ಸ್ವಭಾವವನ್ನು ಅರಿತುಕೊಳ್ಳುವಂತೆ ಯೇಸು ಇಂದು ಬಯಸ್ತಾರೆ. ನಾವು ಪ್ರೀತಿಗಾಗಿ ಜನಿಸಿದವರು, ಪ್ರೀತಿಗಾಗಿ ರಚಿಸಲ್ಪಟ್ಟಿದ್ದೇವೆ, ದ್ವೇಷಕ್ಕಾಗಿ ಅಲ್ಲ. ಪ್ರೀತಿಯೇ ಸ್ವರ್ಗ, ದ್ವೇಷವೇ ನರಕ. ಪ್ರೀತಿಸುವ ಮತ್ತು ಸ್ವತ್ಯಾಗ ಮಾಡುವ ಕಲೆಯನ್ನು ನಮಗೆ ಕಲಿಸಲು ದೇವರು ಮಾನವರಾದರು. ಈ ಕ್ರಿಸ್ಮಸ್ ಹಬ್ಬಕ್ಕೆ ನಾನು ನಿಮ್ಮನ್ನು ಹೃತ್ಪೂರ್ವಕವಾಗಿ ಅಭಿನಂದಿಸ್ತೇನೆ. ನೀವು ಸಮಾಜಕ್ಕೆ ಮಾಡುವ ಸೇವೆ, ಪ್ರತ್ಯೇಕವಾಗಿ ಸತ್ಯವನ್ನು ಎತ್ತಿ ಹಿಡಿಯುವ ಸೇವೆಗೆ ಋಣಿಯಾಗಿದ್ದೇನೆ. ನಮ್ಮ ರಕ್ಷಕನಾದ ಯೇಸುವಿನ ಜನನವು ನಿಮ್ಮ ಹಾಗೂ ನಿಮ್ಮ ಕುಟುಂಬದ ಎಲ್ಲರಲ್ಲೂ ಅವರ ಜೀವನದಲ್ಲೂ ಒಳ್ಳೆತನ ಹಾಗೂ ಪ್ರೀತಿಯನ್ನು ತುಂಬಲಿ. ನಿಮಗೆ ಕ್ರಿಸ್ಮಸ್ ಹಬ್ಬದ ಹಾಗೂ ಹೊಸ ವರ್ಷದ ಶುಭಾಶಯಗಳು. ಜಿಲ್ಲೆಡು ನಡತೊಂದುಪ್ನ ಸಂಘ ಪರಿವಾರ ಉಮೇದದ ಗೂಂಡಾಗಿರಿಕೆ ಎದುರಾದ ಡಿವೈಎಫ್ಐ ಉಳ್ಳಾಲ ವಲಯ ಸಮಿತಿ ತುಕ್ಕೋಟು ಬಸ್ ಸ್ಟ್ಯಾಂಡ್ ಕೈತಲು ಜನಾಕ್ರೋಶ ಪ್ರತಿಭಟನೆ ನಡಪಾದುಂಡು. ಜಿಲ್ಲೆಡು ನಡತೊಂದುಪ್ನ ಸಂಘ ಪರಿವಾರ ಉಮೇದದ ಗೂಂಡಾಗಿರಿಕೆ ಎದುರಾದ ಡಿವೈಎಫ್ಐ ಉಳ್ಳಾಲ ವಲಯ ಸಮಿತಿ ತೊಕ್ಕೊಟ್ಟು ಬಸ್ ಸ್ಟ್ಯಾಂಡ್ ಕೈತಲು ಜನಾಕ್ರೋಶ ಪ್ರತಿಭಟನೆ ನಡಪಾಂಡು. ಡಿವೈಎಫ್ಐ ಜಿಲ್ಲಾ ಗುರುಕಾರ್ಯರು ಬಿ.ಕೆ. ಇಮ್ತಿಯಾಜ್ ಪಾತಿರ್ದು ತುಳುನಾಡದ ಜವನೇರ್ನ ತರೆಕ್ ಕೋಮು ಇಸತ ಬಿತ್ತದು ಪುನಃ ಪುನಂಚ ಮಲ್ತೊಂದುಂಡು. ಎಂಆರ್ಪಿಎಲ್ಡ್ ಬೇಲಿಗೆ ಗುಜರಾತ್ದ ಮಾರ್ವಾಡಿಲೇನು ಸೇರಾವೊಂದುಲ್ಲೇರು. ಧಾರ್ಮಿಕ ಪೊಲೀಸ್ಗಿರಿ ಬುಡಂದೆ ನಡತಂಡಲ ಪೊಲೀಸರು ಆರ್ಎಸ್ಎಸ್ ಏಜೆಂಟರ್ನಂಚ ವರ್ತನೆ ತೋಜಾವೊಂದುಲ್ಲೇರೆಂದು ಪಂಡೇರು. ಎಂಆರ್ಪಿಎಲ್ ಸಂಸ್ಥೆ 94 ಜನಕ್ಲಿನ ಬೇಲೆಗ್ ಲೆತ್ತಿಕೊಂಡು ಒಂದೆಟ್ಟು ತುಳುನಾಡದ ಮೂವೇರಿಗೆ ಮಾತ್ರ ಬೇಲೆ ತಿಕ್ಕಂಡ ಕರ್ನಾಟಕದಕ್ಲಿಗೆ 14 ಜನಕ್ಕೂ ತಿಕ್ಕದುಂಡು. ಅವೇಟ್ಲ 8 ಜನ ಕರ್ನಾಟಕದಕ್ಲು ಪಂಡೊಂದು ಬೆಂಗಳೂರು ಉಪುನ ಗುಜರಾತ್ದ ಮಾರ್ವಾಡಿಲಾದುಲ್ಲಿರು. ಆಂಡಲ ಸಂಘ ಪರಿವಾರ ಜವನೇರ್ನ ಬೇಲೆಗಾದ ಪಾತರಂದೆ ಅಕ್ಲಿನ ತರೆಟು ಕೋಮು ಈಸಬಿತ್ತದು ಸಾದಿಡು ಸೈಪುನಂಚ ಮಲ್ತೊಂದುಲ್ಲಿருந்து ಬಿ.ಕೆ. ಇಮ್ತಿಯಾಜ್ ಪಂಡಿರು. ಸಿಪಿಐಎಂ ಜಿಲ್ಲಾ ಕಾರ್ಯಕಾರಿ ಸಮಿತಿ ಸದಸ್ಯರು ಸುಕುಮಾರ್ ತೊಕ್ಕೊಟ್ಟು, ವಕೀಲರು ನಿತಿನ್ ಕುಮಾರ್, ಡಿವೈಎಫ್ಐ ಉಳ್ಳಾಲ ವಲಯ ಗುರುಕಾರ್ಯರು ರಫೀಕ್ ಹರೆಕಲ, ಸಿಪಿಐಎಂ ಉಳ್ಳಾಲ ವಲಯದ ದುಂಬುದ ಕಾರ್ಯಂತರು ಕೃಷ್ಣಪ್ಪ ಸಾಲಿಯನ್ ಪ್ರತಿಭಟನೆಡು ಪಾಲ್ಗೊಂಡಿರು. ಡಿವೈಎಫ್ಐ ಜಿಂದಾಬಾದ್, ಯುವಜನ ಐಕ್ಯತೆ ಜಿಂದಾಬಾದ್, ಐಕ್ಯ ಶಕ್ತಿ ಜಿಂದಾಬಾದ್. 2002 ಘಟನೆ ಆಯ್ತು ನಾಯಕತ್ವ ವಹಿಸಿದಂಚಿನ ನರೇಂದ್ರ ಮೋದಿ ಇದ್ದ ಪ್ರಧಾನಮಂತ್ರಿ ಹಾಗೂ ಮುಖ್ಯಮಂತ್ರಿ ಆದ ಪುರಗ ಅವರಿಗೆ ಅಮೆರಿಕ ಪಾರಿದ್ದಾಳೆ, ವೀಸಾ ತೆಗೆದಿದ್ದಾಳೆ. ಇದ್ದ ಪ್ರಧಾನಮಂತ್ರಿ ಆಯ್ಕೆ ಮಾತ್ರ ಬಾರ ಆತಿ ಅಂಜಾದೆ ಇಡೀ ಭಾರತ ದೇಶ ಮೂಲೆಯಲ್ಲಿ ಕುಲ್ದು ಎಂಜಿನ ಮಾತ್ರ ಇಡೀ ವಿಶ್ವ ತೂಪುಜಿ ಬಂಟ್ಲೆಕ್ ಕೊಡ್ತಿ ಇನಿ ಮೂರು ಮ್ಯಾನ್ಮಾರ್ಡ್ ಆവുന്നുണ്ട് ಬರ್ಮಾಡುದು ಮ್ಯಾನ್ಮಾರ್ಡ್ ಅವೇ ಆവുന്നുണ്ട്. ಮುಸ್ಲಿಂల ವಿತ್ತು ದಾಳಿ ಒಯ್ಯ ಮುಸ್ಲಿಮ್ಸ್ ಬಂಟಾಗ ಅಂಚ ಇಂಚ ಮಾಡಿದೆ ಅక్కడ ಊರು ಬಿಡ್ದು ಹೋಗ್ಲಿಕ್ಕೆ ಮಿಲಿಟರಿ ಸ್ವತಃ ಮಿಲಿಟರಿ ದೇಶದ ಗಣ್ಣು ಬತ್ತಿನ ಮಿಲಿಟರಿ ಬೆರಿ ಬರ್ತುಂಟು. ಜೀವದ ಪ್ರಾಣದ ಆಸೆಗೆ ಪಾಡೋದು ಸುದೇಕಲಾಗಿದೆ. ಸೈತಂದುಲ್ಲ ಇದು ಒಂದು ಕಡಲ್ದು ಒಂದು ಬೋಟು ತಿಕ್ಕಂದು ವಲಸೆ ಹೋಗ್ಬೇಕು ಅಂಚಿನ ಪರಿಸ್ಥಿತಿ ಆവുന്നുണ്ട്. ಅಂಚಾದೆ ಈ ರೀತಿಯ ಸಂಘರ್ಷವು ಬರಿಯರೆ ಬೇತ ಕಾಣಲು ಉಂಟು.
ಬೇತೆ ಕಾಣಲು ಅಂತಾರಾಷ್ಟ್ರೀಯ ಮಟ್ಟದ ಕಾಣಲು ಉಳ್ಳ ಅಂಚಾದ ಯಾನ್ ಈತ ಮಾತ್ರ ಬಂದಾಪಣಿ ಈ ಥರದ ಘಟನೆ ನೇನು ನಮ್ಮ ಒಂದು ಜಿಲ್ಲೆದ ಘಟನೆ ಒಂದು ನಿರ್ದಿಷ್ಟ ಪಾಯಿಂಟ್ದ ಘಟನೆ ಬಂದು ರೂಪನ ಬರ್ಚಿ ಇನ್ನು ಒಂದು ರಾಜಕೀಯ ಒಂದು ಓಟು ಕ್ರೋಢೀಕರಣ ಮಾಡ್ಕೊಂಡು ರಾಜಕೀಯ ಅಂಚಾದೆ ಇಂದೇನೆ ರಾಜಕೀಯವಾದ ಎದುರಿಸೋಣ. ಬಿಜೆಪಿ ಸರ್ಕಾರ ಆಡಳಿತಕ್ಕೂ ಬತ್ತ ನೀಡಿದ ಬೊಕ್ಕ ಮೂಜಿ ವರ್ಷದ್ದು ಸುರತ್ಕಲ್ ಮಾರ್ಕೆಟ್ ಕಾಮಗಾರಿ ನಿಗರೊಂದುಂಡು ಓಟು ಕೈತಲ್ ಬಣ್ಣಗ ಶಾಸಕರಿಗೆ ಮಾರ್ಕೆಟ್ದ ನೆಂಪು ಆತನೆಂದು ಸುರತ್ಕಲ್ ಕ್ಷೇತ್ರದ ದುಂಬುದ ಶಾಸಕರು BA ಮೊಯ್ದೀನ್ ಬಾವ ದೂರ್ದೇರಿ. ದುಂಬುದ ಶಾಸಕರು BA ಮೊಯ್ದೀನ್ ಬಾವ ಸುದ್ದಿಕೂಟುಡು ಪಾತಿರ್ದು ಸಿದ್ದರಾಮಯ್ಯರ ಸರ್ಕಾರ ಒಪ್ಪುನಗ ಮಂಜೂರು ಆಯ್ನ ಸುರತ್ಕಲ್ ಮಾರ್ಕೆಟ್ಗೆ ಸುರೂತ ಹಂತುಡು 51 ಕೋಟಿ ರೂಪಾಯಿ ಬಿಡುಗಡೆ ಆದಿತ್ತದು 14 ಕೋಟಿ ರೂಪಾಯಿ ಖರ್ಚಿದ ಕಾಮಗಾರಿ ನಡೆಸದಿತ್ತಂಡು ಅಂಡ ಬಿಜೆಪಿ ಸರ್ಕಾರ ಆಡಳಿತಗೂ ಬತ್ತಿ ಬೊಕ್ಕ ಮೂಜಿ ವರ್ಷೊಡ್ದು ಮಾರ್ಕೆಟ್ ಕಾಮಗಾರಿ ನಿಗರೊಂದುಂಡು ಓಟು ಕೈತಲ ಬಣ್ಣಗ ಶಾಸಕರಿಗೆ ಮಾರ್ಕೆಟ್ದ ನೆಂಪು ಆತನೆಂದು ಬಂಡೇರು. ವಿಧಾನಸಭಾ ಕಲಾಪಡು ಸುರತ್ಕಲ್ ಮಾರ್ಕೆಟ್ದ ಬಗೆಟ್ ಭರತ್ ಶೆಟ್ಟಿ ಕೇನ್ನವು ಬೊಕ್ಕ ಐಕ್ ಮಂತ್ರಿ ಬೈರತಿ ಬಸವರಾಜು ಉತ್ತರ ಕೊರ್ನ ಮಾತ ದುಂಬೆ ನಿಘಂಟ ಮಲ್ತನವಾದುಂಡು ಮುಕುಳು ಇರುವೇರ್ಲ ಮಾತ್ರೆಗಳ ಗೊತ್ತಾಪನಂಚ ಸುಳ್ಳು ಪಂತೇರು ಮಾರ್ಕೆಟ್ಗೆ ಮಂಜೂರು ಆಯ್ನ ಜಾಗದ ಸಮಸ್ಯೆಯನ್ನು ಇತ್ಯರ್ಥ ಮಲ್ತದುಂಡು ಶಾಸಕರ ಅಧಿವೇಶನಡು ಪ್ರಶ್ನೆ ಕೇನ್ನವು ಓಟುದ ಪೊರ್ತು ಓಟುದಕ್ಲಿನ ಕಣ್ಣೊರಿಸಿನ ತಂತ್ರ ಆದುಂಡು ಪಂಡೇರು. ಮಾರ್ಕೆಟ್ ಕಟ್ಟುನಿಟ್ಟು ಸರ್ಕಾರ ಸೋತನ ಬಗೆಟ್ ವಿರೋಧ ತೋಜಾದು ಡಿಸೆಂಬರ್ 31ಕ್ಕೆ ಪಾದಯಾತ್ರೆ ನಡಪಾವುದು ಶಾಸಕರ ಕ್ಷೇತ್ರಡು 1800 ಕೋಟಿ ರೂಪಾಯಿ ಅಭಿವೃದ್ಧಿ ಕಾಮಗಾರಿ ನಡಪಾದೆ ಎಂದು ಸುಳ್ಳು ಪಂಡದಿತ್ತದು ಈ ಬಗೆಟ್ ಮಾತೇನಲ್ಲ ಎದುರು ಚರ್ಚೆಗೆ ಬರಡೆಂದು ಮೊಯ್ದೀನ್ ಬಾವ ಪಂಡೇರು. ನಿಮ್ಮ ಗಮನಕ್ಕೆ ತರ್ತಾ ಇದ್ದಾರೆ ಇದೇ ಭರತ್ ಶೆಟ್ರು ಸುರತ್ಕಲ್ ಅಭಿವೃದ್ಧಿ ಆಗಬಾರ್ದು ಇಲ್ಲಿ ಮಾರ್ಕೆಟ್ ಬರಬಾರ್ದು ಅಂತ ಹೇಳುವಂತ ನಿಟ್ಟಿನಲ್ಲಿ ಅಂದು ಪಕ್ಷದ ಅಧ್ಯಕ್ಷರಾಗಿದ್ದರು. ಅವರು ಮಾರ್ಕೆಟಿನ ಅಭಿವೃದ್ಧಿಯ ವಿರುದ್ಧ ಪ್ರೊಟೆಸ್ಟ್ ಮಾಡಿ ಆ ಭಾಗದಲ್ಲಿ ಮಾಡಬಾರ್ದು ಅಂತ ಹೇಳುವಂಥ ಒಂದು ವ್ಯವಸ್ಥೆಯನ್ನು ಇಟ್ಕೊಂಡಿದ್ರು. ಈಗ ಬಂದ ನಂತರ 4 ವರ್ಷ ಇನ್ನು ಹೋಗ್ಲಿಕ್ಕೆ ಮನೆಗೆ ಹೋಗ್ಲಿಕ್ಕೆ ಟೈಮ್ ಆಯಿತು ಸೋಲೋದು ಅಂತೇಳಿ ಎಲ್ಲ ಗೊತ್ತಾಗಿದೆ. ಜನರೊಂದಿಗೆ ಸುಳ್ಳು ಹೇಳಿ ಇವತ್ತು ಜಾಗ ಇಲ್ಲಲ್ಲ ಅಂತ ಹೇಳುವಂಥ ಮಾತನ್ನು ಹೇಳಿ ನಗೆಪಾಟಿಲಿಗೆ ಆಗಿದ್ದಾರೆ. ಜನರು ಬುದ್ಧಿವಂತರಿದ್ದಾರೆ. ಇಂಥ ಹೇಳಿಕೆಯನ್ನು ನೀಡಿ ಜನರ ತೆರಿಗೆಯ ಹಣವನ್ನು 35 ಕೋಟಿ ಒಂದು ಪ್ರಾಜೆಕ್ಟ್ನಲ್ಲಿ ಪೋಲ್ ಮಾಡುವುದು ಎಷ್ಟು ಸರಿ ಅಂತ ಹೇಳುವಂಥದ್ದನ್ನು ನಾನು ನನ್ನ ಪತ್ರಿಕಾ ಮಾಧ್ಯಮದ ಮಿತ್ರರಲ್ಲಿ ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಹುಶಃ ಈ ಭಾಗದಲ್ಲಿ ಬಿಜೆಪಿಯವರು ಸರ್ಕಾರ ಬಂದ ಮೇಲೆ ಮಾಡುತ್ತಿರುವಂಥ ಅನ್ಯಾಯ ಅಕ್ಷಮ ಅಪರಾಧಗಳನ್ನು ಇದು ಅಪರಾಧ ಅಂತೇಳಿ ಹೇಳ್ತೇನೆ. ಭ್ರಷ್ಟಾಚಾರಗಳು ತಾಂಡವಾಡ್ತಾ ಇದೆ. ಬಹುಶಃ ಭರತ್ ಶೆಟ್ಟಿ ಇದರಲ್ಲಿ ಮಾತ್ರ ಅಲ್ಲ ದುಡ್ಡು ಅವನು ಪಾಪ ಅವನು ಕೊಡ್ಲಿಕ್ಕೆ ಇಲ್ಲ ಅಂತೇಳಿ ಹೋದ. ಅಂದು ಮನಸ್ಸು ಮಾಡಿದ್ರೆ ಆ ಸ್ಥಳ ಸರಿ ಇಲ್ಲ ಅಂತೇಳಿ ಹೇಳುವಂಥದ್ದನ್ನು ಈಗ ಮಂತ್ರಿಗಳು ಹೇಳುವುದನ್ನು ಬಿಟ್ಟು ನಾನು 2 ಸಲ ಬಂದಿದ್ದೇನೆ ಅಂತೇಳಿ ಅಂದು ಜನರ ಗಮನಕ್ಕೆ ಪ್ರೆಸ್ ಕಾನ್ಫರೆನ್ಸ್ ಕರೆದು ಹೇಳಬೇಕಿತ್ತು. ಜಾಗ ಇರಲಿಲ್ಲ, ಹಿಂದಿನ ಸರ್ಕಾರ ಮಾಡಿದ್ದು ತಪ್ಪಾಗಿದೆ ಅಂತೇಳಿ ಹೇಳಬೇಕಿತ್ತು. ಈಗ ಕೂತ್ಕೊಂಡು ಹೇಳಿ ನನಗೆ ಮೈದಾನ ಸರಿ ಇಲ್ಲ ಆಡ್ಲಿಕ್ಕೆ ಆಗಲಿಲ್ಲ ಅಂತ ಹೇಳುವಂಥ ಒಂದು ಕ್ಷುಲಕ ನೆಪವನ್ನು ಕೊಡುವಂತಹದ್ದು ಎಷ್ಟು ಸರಿ ಅಂತ ಹೇಳುವಂತಹದ್ದನ್ನು ನಾಗರಿಕರು ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ನಾನು ಒಂದು ಶಾಸಕನಾಗಿದ್ದೆ, ಅಲ್ಲಿ ವ್ಯಾಪಾರಸ್ಥರು ಸಮೇತ ಭ್ರಮನಿರಸರಾಗಿದ್ದಾರೆ. ಅದೊಂದು ಮೈದಾನ, ಅಲ್ಲಿ 3 ವರ್ಷದಲ್ಲಿ ಕೋರ್ಟ್ನ ಆದೇಶ ಇದೆ, ಅದನ್ನು ಬಿಟ್ಟುಕೊಡ್ಬೇಕು ಅಂತ ಹೇಳಿ. ಬಹುಶಃ ಇದು ಒಂದೇ ಅಲ್ಲ, ಇವರ ಕರ್ಮಕಾಂಡಗಳ ಕಥೆಗಳನ್ನು ಕೇಳಿದರೆ ತಾವು ಈ ಭಾಗದಲ್ಲಿ ಇಂಥ ಒಂದು ಲೂಟಿ ಮಾಡುವಂತಹ ಶಾಸಕ ಇದ್ರ ಅಂತ ಹೇಳುವಂತಹದ್ದನ್ನು ತಾವು ಅರ್ಥ ಮಾಡಿಕೊಳ್ಬೇಕು. ಮುಂದಿನ ದಿವಸಗಳಲ್ಲಿ ಅವರ ಪ್ರತಿಯೊಂದು ಚಿತ್ರಣಗಳನ್ನು ನಾನು ಬಯಲಿಗೆ ತರ್ತಾ ಇದ್ದೇನೆ. ಕುಡ್ಲ ಉತ್ತರ ಕ್ಷೇತ್ರದ ದುಂಬದ ಶಾಸಕರು ಮೊಯ್ದೀನ್ ಬಾವ ಸುರತ್ಕಲ್ ಮಾರ್ಕೆಟ್ ವಿಚಾರಗೂ ಸಂಬಂಧ ಎನ್ನ ಮಿತ್ತು 38 ಕೋಟಿ ರೂಪಾಯಿ ಕಮಿಷನ್ ದೆತ್ತೊನ್ನ ಆರೋಪ ಮಲ್ತಿದ್ರು. ಈ ಬಗೆಟ್ ಅಧಿಕೃತ ದಾಖಲೆ ಇತ್ತಿರ ಪಿದೈ ಪಾಡಡು ಇಜ್ಜಿಂದಾಂಡ ಸುಳ್ಳು ಸುದ್ದಿ ಪ್ರಚಾರ ಮಲ್ತಂದುಪ್ಪನ ಮೊಯ್ದೀನ್ ಬಾವಗ್ ಎದುರಾದು 3 ಕೋಟಿ ರೂಪಾಯಿ ಮಾನನಷ್ಟ ಕೇಸ್ ಪಾಡುವೆ ಎಂದು ಕುಡ್ಲ ಉತ್ತರ ಸುರತ್ಕಲ್ ಕ್ಷೇತ್ರದ ಶಾಸಕರು ಡಾಕ್ಟರ್ ಭರತ್ ಶೆಟ್ಟಿ ಪಂತೀರು. ಕುಡ್ಲ ಉತ್ತರ ಸುರತ್ಕಲ್ ಕ್ಷೇತ್ರದ ಶಾಸಕರು ಡಾಕ್ಟರ್ ಭರತ್ ಶೆಟ್ಟಿ ಸುರತ್ಕಲ್ ಮಾಧ್ಯಮದ ಒಟ್ಟುಕು ಪಾತಿರದು ಸುರತ್ಕಲ್ ಮಾರ್ಕೆಟ್ ವಿಚಾರಗೂ ಸಂಬಂಧಪಟ್ಟದು ಕುಡ್ಲ ಉತ್ತರ ಕ್ಷೇತ್ರದ ದುಂಬುದ ಶಾಸಕರು ಮೊಯ್ದೀನ್ ಬಾವ ಎನ್ನ ಮಿತ್ತು 38 ಕೋಟಿ ರೂಪಾಯಿ ಕಮಿಷನ್ ದೆತ್ತೊನ್ನ ಆರೋಪ ಮಲ್ತಿದ್ದಾರೆ. ಈ ಬಗೆಟ್ ಅಧಿಕೃತ ದಾಖಲೆ ಇತ್ತಿನ ಪಿದೈ ಪಾಡಡು ಇಜ್ಜಿಂದಾಂಡ ಸುಳ್ಳು ಸುದ್ದಿ ಪ್ರಚಾರ ಮಲ್ತೊಂದುಪ್ಪುನ ಮೊಯ್ದೀನ್ ಬಾವಗ್ ಎದುರಾದು 3 ಕೋಟಿ ರೂಪಾಯಿ ಮಾನನಷ್ಟ ಕೇಸ್ ಪಾಡುವೆ ಎಂದು ಪಂಡೇರು. ಕುಡ್ಲ ಉತ್ತರ ಕ್ಷೇತ್ರ ಅಭಿವೃದ್ಧಿದ ಸಾದಿರು ಸಾಗೊಂದುಂಡು ಈ ತೊರ್ತೊಗೆ ಕ್ಷೇತ್ರದ ಬೇತೆ ಬೇತೆ ಕಡೆಟ್ ಮಾರ್ಗ ತಡೆಪುಗೂಡೆ ಪಾರ್ಕ್ ಇಂಚಿತ್ತಿ ಕಾಮಗಾರಿಲೆಗ್ ಚಾಲನೆ ಕೊಡ್ತುಂಡು. ಸುರತ್ಕಲ್ ಮಾರ್ಕೆಟ್ ಅರ್ಧಗೂ ಉಂತ್ಯರೆ ದುಂಬದ ಶಾಸಕರು ಮೊಯ್ದೀನ್ ಬಾವ ಕಾರಣ ಜಾಗೆನ ಗುತ್ತಿಗೆ ವಹಿಸೋನಕ್ಲೆಗ್ ಇಡೀ ಬುಡ್ದು ಕೊರಂದ ಕಾರಣ ಆಗ್ಲಿಗೆ ಅರ್ಧೋಡೆ ಕಾಸು ಕೊಡ್ತುಂಡು. ಇತ್ತೆ ಹೆಚ್ಚಿಗೆ ಅನುದಾನ ಸರ್ಕಾರ ಕೊಡ್ದಿತ್ತದು ಕಾಮಗಾರಿ ಪಿರ ಶುರುವಾಯರುಂಡು. ಆಧಾರದ ಅಂತಿನ ಆರೋಪ ಮಲ್ಪನ ಬಾವೇರಿಗೆ ಲಾಯರ್ ನೋಟಿಸ್ ಕೊರ್ಪುಂಡು ಮಾನನಷ್ಟ ಕೇಸ್ ಪಾಡುವ ಅಂದು ಶಾಸಕರಿಗೆ ಭರತ್ ಶೆಟ್ಟಿ ಪಂಡೇರು.
ಮೇಯರ್ ಜಯಾನಂದ ಅಂಚನ್, ಪಾಲಿಕೆ ಸದಸ್ಯರು ಶ್ವೇತಾ ಪೂಜಾರಿ, ನಯನ ಕೋಟ್ಯನ್, ಕುಡ್ಲ ಉತ್ತರ ಯುವ ಮೋರ್ಚಾ ಗುರ್ಕಾರಿರು, ಭರತರಾಜ್ ಕೃಷ್ಣಾಪುರ ಒಟ್ಟುಗಿತ್ತೇರು. ಪೊಲಿಟಿಕಲ್ ಮಾತಾಡುವ ರಭಸದಲ್ಲಿ ಕೆಲವು ಬೇಡದಿದ್ದ ವಿಷಯಗಳಂತ ಮಾಜಿ ಶಾಸಕರು ಮಾತಾಡಿದ್ದಾರೆ. ಅದನ್ನು ನಾನು ಲೈಟಾಗಿ ತೊಗೊಳ್ಕೊಂತಾನೆ ಇಲ್ಲ. ನಾನು ಲಾಯಲ್ ನೋಟಿಸನ್ನು ಕೊಡಲಿಕ್ಕೆ ಇಮಿಡಿಯೇಟಾಗಿ ಹೇಳಿದ್ದೇನೆ. ಖಂಡಿತ 2-3 ಕೋಟಿ ಮಾನ ನಷ್ಟ ಹಾಕ್ತೇನೆ. ಯಾಕಂದರೆ ಯಾವುದಾದ್ರೂ ಅಲ್ಲ ಸಲ್ಲದ ವಿಷಯಗಳನ್ನು ಮಾತಾಡುವಾಗ ಅವ್ರ ಹತ್ರ ಸಾಕ್ಷಿ ಇರಬೇಕು. ಏನೋ ಬಾಯಿ ಬಂದಾಗೆ ಮಾತಾಡಿದರೆ ನಾವು ಸುಮ್ಮನೆ ಕುಳಿತುಕೊಳ್ಳುವಂಥ ರಾಜಕಾರಣಿಗಳು ಯಾರೂ ಸಹ ಅಲ್ಲ. ಖಂಡಿತ ಲಾಯರ್ ನೋಟಿಸ್ ಕೊಡ್ತಾರೆ. ಅವ್ರು ಸಾಕ್ಷ್ಯ ಇದ್ದರೆ ಕೊಡಲಿ, ಇಲ್ಲದಿದ್ದರೆ ನಾನು ಮಾನ ನಷ್ಟ ಹಾಕಿ ಏನು ಬೇಕೋ ಅದನ್ನು ಮಾಡ್ತೇವೆ. ಈಗ ಹ್ಯಾಂಡ್ ಓವರ್ ಮಾಡಿದ್ದೇವೆ, ನಾವು ಹ್ಯಾಂಡ್ ಓವರ್ ಮಾಡಿಸಿದ್ದೇವೆ. ಏನೆಲ್ಲ ಸಮಸ್ಯೆ ಇತ್ತು ಅದನ್ನೆಲ್ಲ ಸರಿ ಮಾಡಿದ್ದೇವೆ. ಈಗ ಇರೋದು ಸಮಸ್ಯೆ ಏನಂತ ಹೇಳಿದ್ರೆ GST ರೇಟು ಪ್ಲಸ್ SR ರೇಟ್ ಏನು ಇನ್ಕ್ರೀಸ್ ಆಗಿದೆ, ಆ ಅಮೌಂಟನ್ನು ಇದಕ್ಕೆ ಸೇರಿಸಬೇಕು, ಇಲ್ಲದಿದ್ದರೆ ನಾನು ಕೆಲಸ ಮಾಡೋದಿಲ್ಲ ಅನ್ನುವಂಥ ಮಾತನ್ನು ಕಾಂಟ್ರಾಕ್ಟರ್ ಹೇಳಿದ್ದ. ಹಾಗಾಗಿ ಕಾಂಟ್ರಾಕ್ಟರ್ನ ಹಿಂದಿನ ಬಿಲ್ ಏನಿದೆ ಅದನ್ನು ಸರ್ಕಾರ ಕಂಪ್ಲೀಟ್ ಮಾಡಿದೆ. ಅವರ ಬಿಲ್ಲನ್ನು ಅವರಿಗೆ ಪೇಮೆಂಟ್ ಮಾಡಿ ಉಳಿದ ಅಮೌಂಟಿಗೆ ಏನಿದೆ ಇನ್ಕ್ರೀಸ್ ರೇಟ್ ಏನು ಬಂದಿದೆ ಅದಕ್ಕೆ ಟೆಂಡರ್ ಕರೆಯುವ ಪ್ರಕ್ರಿಯೆಯನ್ನು ಸ್ಟಾರ್ಟ್ ಮಾಡಿದ್ದಾರೆ ಸರ್ಕಾರ. ಅಷ್ಟೇ ಇರೋದು ಇದರಲ್ಲಿ ವಿಷಯ. ಒಂದು ವೇಳೆ ಗುದ್ದಲಿ ಪೂಜೆ ಮಾಡುವಂಥ ಸಮಯದಲ್ಲಿ ಹ್ಯಾಂಡ್ ಓವರ್ ಎಲ್ಲ ಆಗಿ ಅಲ್ಲಿರುವಂಥ UGD ಪೈಪ್ ಏನಿದೆ ಅದನ್ನು ತೆಗೆದ ಅಥವಾ ಹ್ಯಾಂಡ್ ಓವರ್ ಎಲ್ಲ ಕಂಪ್ಲೀಟ್ ಆಗಿ ಆಗಿದ್ದರೆ ಕೆಲಸ ಸಹ ಆಗ್ತಾಯಿತ್ತು. ಹ್ಯಾಂಡ್ ಓವರ್ ಕಂಪ್ಲೀಟ್ ಆಗಿ ಆಗಲಿಲ್ಲ, ಹಾಗಾಗಿ ಡಿಲೇ ಆಗಿದೆ. ಡಿಲೇ ಆಗಲಿಕ್ಕೆ ಏನೆಲ್ಲ ಸಮಸ್ಯೆ ಅನ್ನೋದನ್ನು ಅವ್ರು ಹೇಳಿದರು. ಅದರ ಮೂಲಕ ಈಗ ಪುನಃ ಅವರು ಕ್ಯಾಬಿನೆಟಲ್ಲಿ ಇಟ್ಟಿದ್ದಾರೆ. ಅಂಗಡಿ ಮುಚ್ಚಿನ ಪೊರ್ತು ಪೇರ್ದೆ ತೊನ್ನ ಕಾರಣ ಕೊರ್ದು ಬತ್ತನ ಕಳುವಿರು ಅಂಗಡಿ ದನಿನ ಸ್ಕೂಟಿ ಗಾಡಿ ಹಿಡಿದು 5 ಲಕ್ಷ ರೂಪಾಯಿ ಕಾಸು ಲಕ್ಕದು ಪದ್ರಾಡಾಯಿನ ಸಂಗತಿ ಉಡುಪಿ ಜಿಲ್ಲೆದ ಕಾಪುಡು ನಡೆತದೆ. ಅಂಗಡಿ ಮುಚ್ಚಿನ ಪೊರ್ತು ಪೇರ್ದೆ ತೊನ್ನ ಕಾರಣೋಡು ಅಂಗಡಿ ದನಿನ ಸ್ಕೂಟಿ ಗಾಡಿ ಹಿಡಿದು 5 ಲಕ್ಷ ರೂಪಾಯಿ ಕಾಸು ಲಕ್ಕದು ಪದ್ರಾಡಾಯಿನ ಸಂಗತಿ ಉಡುಪಿ ಜಿಲ್ಲೆದ ಕಾಪುಡು நடத்ததுண்டு. காப்பு மகாராஷ்டிர ஸ்டோர்த ಯಜಮಾನಿ ರಾಘವೇಂದ್ರ ಕಿಣಿ ಪನ್ಪನಾರ್ ಕಾಸು ಕಳೆವನ್ನಾರ ಆದಿತ್ತದು ಕಾಪು ಪೊಲೀಸ್ ಸ್ಟೇಷನ್ಗೆ ದೂರು ಕೊಡ್ತೀರಿ. ಕಾಪು ಪೇಂಟೆಡ್ ಹಾರ್ಡ್ವೇರ್ ಬೊಕ್ಕ ಪೇರ್ದ ಬೇರ ಉದ್ಯಮ ಉಪನ ರಾಘವೇಂದ್ರ ಕಿಣಿ ಗುರುವಾರ ರಾತ್ರಿ ಅಂಗಡಿಗೆ ಬೀಗ ಪಾಡುನ ಪೊರ್ತು ಈ ಸಂಗತಿ நடத்ததுண்டு. ಇಲ್ಲಡೆ ಪೋಪನೆಡುದುಂಬು 3-4 ದಿನ ಬೇರದ 5 ಲಕ್ಷ ರೂಪಾಯಿ ಕಾಸನ್ನು ಸ್ಕೂಟಿ ಹಿಡಿದಿದ್ದು ಅಂಗಡಿಗೆ ಬೀಗ ಪಾಡಿರ ಪೋಯಿನ ಪೊರ್ತು ಕಳುವ ಚಾತುರ್ಪು ತೋಜಾಯಿನಕ್ಲು ಸ್ಕೂಟಿ ಚಕ್ರನು ಒಟ್ಟೆ ಮಲ್ತದು ಕಾಸು ಲಕ್ಕಾದು ಪದ್ರಾಡಾತೀರು. ಇಲಾಖೆದ ಬಿರೆಲಚ್ಚಿ ತೆರಿನಕ್ಲು ಬೊಕ್ಕ ಶ್ವಾನ ದಳತ ಒಟ್ಟುಗು ಪೊಲೀಸರು ಜಾಗೆಗೆ ಬತ್ತದು ಸಂಗತಿ ಪಿಂದದು ತನಿಖೆ ಸಾಗದುಂಡು. ಕಾಪು ಪೊಲೀಸ್ ಸ್ಟೇಷನ್ ಕೇಸ್ ಪಾಡ್ದುಂಡು. ಬೆದ್ರ ಕಡಲಕರೆತ ವೀರರಾಣಿ ಅಬ್ಬಕ್ಕ ಸಂಸ್ಕೃತಿ ಗ್ರಾಮಡು 20ನೇ ವರ್ಷದ ಕೋಟಿ ಚೆನ್ನಯ ಜೋಡುಕರೆ ಕಂಬಳ ನಡೆತುಂಡು. ಶಾಸಕರು ಬೊಕ್ಕ ಸಂಘಟಕರು ಉಮರತ ಕೋಟೆಯನ್ನು ತುಂಬಾಡ್ತಿಡು ಶನಿವಾರ ಕಾಂಡೆ ಶುರುವಾಯಿನ ಕಂಬಳ ರಾತ್ರಿ ಪಗಿಲು ನಡಪುಂಡು. ಬೆದ್ರ ಕಡಲಕರೆತ ವೀರರಾಣಿ ಅಬ್ಬಕ್ಕ ಸಂಸ್ಕೃತಿ ಗ್ರಾಮಡು ಶನಿವಾರ 20ನೇ ವರ್ಷದ ಕೋಟಿ ಚೆನ್ನಯ ಜೋಡುಕರೆ ಕಂಬಳ ನಡೆತುಂಡು. ಕಾಂಡೆ ಕಂಬಳ ಉದಿಪನಗು ಆಟಣೆ ಆದಿತ್ತುಂಡು. ಕಂಬಳದ ಸಂಘಟಕರು ಬೊಕ್ಕ ಶಾಸಕರು ಉಮನತ ಕೋಟೆಯನ್ನು ತುಂಬಾಡ್ತಿಡು ನಡಪುನ ಕಂಬಳನು ಚೌಟೀರ್ನ ಅರಮನೆತ ಕುಲದೀಪ ಎಂ ಗುರ್ಕಾರ್ಮೇಡ್ ಅಲಂಗಾರ್ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಆಡಳಿತ ಮುಕ್ತೇಸರಿರು ವೇದಮೂರ್ತಿ ಈಶ್ವರ ಭಟ್ ಬಿನ್ನೀರು ಬೊಕ್ಕ ಧರ್ಮಗುರುಕುಲಿನ ಒಟ್ಟು ಸೇರ್ದು ಉದಿಪನ ಮಲ್ತೇರು. ತುಡರ್ಬೊಳ್ಪು ಪೊತ್ತಾಯಿ ಬೊಕ್ಕ ಕೋಟಿ ಚಿನ್ನೇರನ ಪಟಕ್ಕು ಪುರ್ಪ ಪಾಡಿಯರು 5 ಬೊಕ್ಕ ವೀರರಾಣಿ ಅಬ್ಬಕ್ಕನ ಮೂರ್ತಿಗೆ ಮಾಲೆ ಪಾಡಿಯರು. ದೈವದ ಹಿರಿಯ ಪೂಜಾರಿ ಕಂಬಳದ ಏರುಕ್ಲಿನ ಯಜಮಾನಿಯರು ಅಣ್ಣು ಶೆಟ್ಟಿ ಲಾಡಿಯರಿಗೆ ಸಮ್ಮಾನದ ಮರ್ಯಾದೆ ಮಲ್ತೇರು. ಬೇತೆ ಬೇತೆ ಕ್ಷೇತ್ರ ವಲಯದ ನಾಯಕರು ಉದಿಪನ ಲೇಸಿಡು ಪಾಲ್ದಿಸು ಪಾತಿರ್ದು 20ನೇ ವರ್ಷದ ಕೋಟಿ ಚೆನ್ನಯ ಜೋಡುಕರೆ ಕಂಬಳಗು ಎಡ್ಡೆಪ್ಪು ಬಯಕೆರು. ಈ ಸ್ಕೌಟ್ ಗೈಡ್ಸ್ ದ ಕಾರ್ಯಕ್ರಮಲ ಜೊತೆ ಜೊತೆ ಇನಿ ಅವನುಂಡು ಅಡೆಬತ್ತನ ಜೋಕ್ಲೆಗ್ಲ ಈ ಒಂಜಿ ಕಂಬಳನ್ ತೂಪುಣ ಚಿತ್ರ ಒಂಜಿ ಅವಕಾಶ ಇನಿ ತಿಕ್ಕದಂಡು ನಿಜವತ್ಲ ಒಂಜಿ ಬಾರಿ ಒಂಜಿ ಎಡ್ಡೆ ಕಾರ್ಯಕ್ರಮ ನಮ್ಮ ಭಾಗವಹಿಸೊಂದುಲ್ಲ ಒಂಜಿ ನಮ್ಮ ಪುರಾತನ ಪರಂಪರೆನ ಒರಿಪುಣ ಚಿತ್ತನ ಒಂಜಿ ಶ್ರೇಷ್ಠವಾಯಿನ ಕಲೆ ಕಂಬಳ ಒಂದು ದುಮ್ಮು ಮಾತ ಕೇವಲ ಒಂಜಿ ಹಳ್ಳಿ ಪ್ರದೇಶ ಆಕಲ ಕೃಷಿ ಪೂರ ಮುಗಿದ ಐಬೊಕ್ಕ ಒಂಜಿ ಖುಷಿಕ್ ಮಲ್ಪೊಣ ಚಿತ್ರ ಒಂಜಿ ಕಂಬಳ ಅಂತಂದ ಇನಿ ಒಂದೊಂದು ವಿಶೇಷವಾಯಿನ ಜಾನಪದ ಕ್ರೀಡೆ ಮಾತ್ರಲ ಬತ್ತದ ಭಾಗವಹಿಸೋ ಚಿತ್ರ ಒಂಜಿ ರೀತಿಯಡಿ ಇನಿ ನಡತೊಂದಿಪ್ಪುಣನು ಉಮನಾಥ್ ಕೋಟ್ಯಾಂಡ್ರ ನೇತೃತ್ವಡ್
ಇರುವನೇ ವರ್ಷದ ಕಂಬಳ ಬಾರಿ ವಿಜೃಂಭಣೆ ನಡತುಂಡು ಲೈಕ್ ಬೊಡಿತನ ಪೂರ ತಯಾರಿಲ್ಲ ಮಲ್ದೇರ್ ಪೂರ ಮೂಲು ಸೇರಿದನ ಮಾತ ಅರ್ನ ಒಟ್ಟು ಇತ್ತನ ಈ ಸಮಿತಿದ ಪದಾಧಿಕಾರಿಗಳಿಗೆ ನೆತ್ತ ಅಧ್ಯಕ್ಷತೆ ವಹಿಸಿನ ಉಮನಾಥ್ ಕೋಟ್ಯಾನ್ರಿಗೆ ಮಾತೆರೆಗ್ಲ ಎನ್ನ ಒಂಜಿ ಅಭಿನಂದನೆ ತೆರಿಪ ಒಂದು ಈ ಕಂಬಳ ನಿರ್ವಿಘ್ನವಾದ ಪೊರ್ಲುಡು ನಡಪಡು ದೇವರ ನಟ್ಟೊಂದು ಎನ್ನ ರಡ್ ಪಾತ್ರ ಮುಗಿತಾನೆ. ಸುಮಾರು 500 ಹೆಚ್ಚು ಸ್ವಯಂ ಸೇವಕರು ಕಂಬಳದ ಗೆಲ್ಮೆಗೆ ಪುಣಿಯೊಂದಿತ್ತದು. ಜೋಡುಕರೆ ವೀಕ್ಷಣಾ ಗ್ಯಾಲರಿ, ಸಜ್ಜಿದ ಕಂಬಳಕರೆ, ಏರುಕ್ಲೆಗೆ ಚಿಕಿತ್ಸಾ ಕೇಂದ್ರ, ಕಂಬಳದ ಅಭಿಮಾನಿಗಳಿಗೂ ಶುದ್ಧ ಪರ್ಪುಣ ನೀಡಿದ ವ್ಯವಸ್ಥೆ, ಕಂಬಳ ತೂಯರ ಕುಲುಣ ವ್ಯವಸ್ಥೆ ಬೊಕ್ಕ ತುಳುನಾಡ ಸಂಪ್ರದಾಯದ ವ್ಯವನಸದ ವ್ಯವಸ್ಥೆ ಎಲ್ಲ ಮಲ್ತದು. ಕೋಟಿ ಚೆನ್ನಯ ಜೋಡುಕರೆ ಕಂಬಳ ನಡತನುಂಡು. ಪಣಂಬೂರ್ದ ನವಮಂಗಳೂರು ಬಂದರ್ ಪ್ರಾಧಿಕಾರಡು 2 ವರ್ಷಗೊರ ನಡಪುನ ಚೆಕಫ್ ಕ್ರಮ ತಂಚ ಕಾರ್ಮಿಕರ್ನ ಯೂನಿಯನ್ ಸದಸ್ಯತನದ ಬಗೆಟ್ ನಡತಿನ ಓಟುಡು HMS ಗೆ ಸೇರಿದ ನವಮಂಗಳೂರು ಬಂದರ್ ಸ್ಟಾಫ್ ಅಲೋಶಿಯಸ್ ಭಾರಿ ಹೆಚ್ಚ ಸದಸ್ಯತನ ಮಲ್ಪಾದ್ ಸುರುತ ಸ್ಥಾನಡು ಗೆಂದದಂಡು. ಪಣಂಬೂರ್ದ ನವಮಂಗಳೂರು ಬಂದರ್ ಪ್ರಾಧಿಕಾರಡು 2 ವರ್ಷಗೊರ ನಡಪುನ ಚೆಕಫ್ ಕ್ರಮ ತಂಚ ಕಾರ್ಮಿಕರ್ನ ಯೂನಿಯನ್ ಸದಸ್ಯತನ ಬಗೆಟ್ ನಡತಿನ ಓಟುಡು HMS ಗೆ ಸೇರಿದ ನವಮಂಗಳೂರು ಬಂದರ್ ಸ್ಟಾಫ್ ಅಸೋಸಿಯೇಷನ್ ಭಾರಿ ಹೆಚ್ಚ ಸದಸ್ಯತನ ಮಲ್ಪಾದ್ ಸುರುತ ಸ್ಥಾನೋಡು ಗೆಂದದಂಡು. ಸದಸ್ಯತನದ ಸಿಂಹ ಪಾಲದಂಚ ಹೆಚ್ಚ ಪಾಲು HMS ದ ಪಾಲ್ಗೆ ಬುಡ್ತಂಡು. ಒರಿನ ಭಾಗ ಬಾಕಿ ಮೂಜಿ ಯೂನಿಯನ್ಲೆಗ್ ಪಟ್ಟದ ಪೋತುಂಡು. ಓಟದ ಪಾಸ್ ಫೇಲ್ ಘೋಷಣೆಯ ಬೆರಿಕೆ ಪಟಾಕಿ ಪುಡತದ ಸಂತೋಷದ ಆಚರಣೆ ಮಲ್ತಿನ ನವಮಂಗಳೂರು ಬಂದರ್ ಬೇರೆದಕ್ಲು ಜೈಕಾರ ಘೋಷಣೆ ಪಾಡಿಯರು. HMS ರಾಜ್ಯ ಗುರುಕಾರ್ಯರು ಸುರೇಶ್ ಚಂದ್ರ ಶೆಟ್ಟಿ ಪಾತಿರ್ದು. ಲೋಕಯ್ಯ ಶೆಟ್ಟಿಯರ್ನ ಕಾಲಡು HMS ಗಟ್ಟಿ ಮುಟ್ಟುಡು ಬುಲೆದ ಬತ್ತಿನ ಬಗೆಟ್ ನೆಂಪು ಮಲ್ತೊಂಡಿರು. ಮಾತೇರ್ನಲ್ಲ ಸಾಯ ಸಾಕೋಡು ಒಂದು ಸಾಧ್ಯ ಆತಂಡು ನನ್ನ ಮಿತ್ತಗಳ ನಮ್ಮ ಯೂನಿಯನ್ ಬೇರೆದಕ್ಲಿನ ಎಡ್ಡೆಪ್ ಕಾತೊಂಡಿರ ಪುಣ್ಯ ಉಂಡು ಪ್ರಧಾನ ಕಾರ್ಯಂತಿರು PT ಕೃಷ್ಣಪ್ಪ ಪಂಡೇರು. ಒಂದು ಬೇಲೆದಕ್ಲಿನ ಕಷ್ಟ ದೂರ ಮಲ್ಪೆರೆ ಬುಕ್ಕ ರಕ್ಷಣೆಗೆ ಸಂದನ ಜಯ ಅಂದು ಮರ್ಯಾದಿ ಸಲಹೆಗಾರರು ದುಂಬುದ ಟ್ರಸ್ಟಿ ಸುಧಾಕರ ಕಾಮತ್ ಪಂಡೇರು. ನವಮಂಗಳೂರು ಬಂದರ್ ಸ್ಟಾಫ್ ಅಸೋಸಿಯೇಷನ್ ಕಾರ್ಯ ಗುರುಕಾರ್ಯರು ದುಂಬುದ ಟ್ರಸ್ಟಿ ಸುಧಾಕರ್, ಒತ್ತು ಪ್ರಧಾನ ಕಾರ್ಯಂತಿರು ಪ್ರವೀಣ್ ಮರ್ಯಾದಿ ಹೆಚ್ಚಿಗೆ ಒತ್ತು ಪ್ರಧಾನ ಕಾರ್ಯಂತಿರು ರಮೇಶ್ ನಾಯ್ಕ್, ಕೋಶಾಧಿಕಾರಿ ಸುಧೀರ್ ಡಿ ಕುಮಾರ್ ಬೊಕ್ಕ ಮಾತ ವಿಭಾಗದ ಸದಸ್ಯರು ಈ ಪೊರ್ತುಡಿದ್ದಾರೆ. ಈ ಬಾರಿ ಹೆಚ್ಚಿನವರು ಬೆಂಬಲ ಸೂಚಿಸಿ ನಮ್ಮ ಯೂನಿಯನಿಗೆ ಬೆಂಬಲ ನೀಡಿದ್ದಾರೆ. ಅವರಿಗೆಲ್ಲರಿಗೂ ನಮ್ಮ ಪದಾಧಿಕಾರಿಗಳಾಗಲಿ ಅಥವಾ ಸದಸ್ಯರಾಗಲಿ ಅವರೆಲ್ಲರಿಗೂ ನಮ್ಮ HMS ಸಂಘಟನೆ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನು ನಾವು ಅರ್ಪಿಸ್ತಾ ಇದ್ದೇವೆ. ಮುಂದೆಯೂ ನಾವು ಸದಸ್ಯರ ನಿರೀಕ್ಷೆಗೂ ಮೀರಿ ಒಳ್ಳೆಯ ಕೆಲಸವನ್ನು ಮಾಡಿ ಒಳ್ಳೆಯ ಫಲಿತಾಂಶವನ್ನು ಕೊಡ್ತೇವೆ ಎಂಬುದಾಗಿ ಭರವಸೆ ನೀಡ್ತಾ ಇದ್ದೇವೆ HMS ಸಂಘಟನೆಯ ಪರವಾಗಿ. ಈ ನಮ್ಮ HMS ಪದಾಧಿಕಾರಿಗಳು ಹಾಗೂ ಸಕ್ರಿಯ ಕಾರ್ಯಕರ್ತರು ಹೆಚ್ಚಿನ ರೀತಿಯಲ್ಲಿ ಹಗಲು ರಾತ್ರಿ ದುಡಿದಿದ್ದಾರೆ. ನಮ್ಮ ಸದಸ್ಯರಿಗೆ ಹಾಗೂ ಇತರ ಸದಸ್ಯರಿಗೂ ಕೂಡ ನಮ್ಮ ಸಾಧನೆಯ ಒಂದು ಪಟ್ಟಿಯನ್ನು ಮನವರಿಕೆ ಮಾಡಿ ಆ ಮೂಲಕ ನಮ್ಮ ಸಂಘಟನೆಗೆ HMS ಸಂಘಟನೆಗೆ ಹೆಚ್ಚಿನ ಮತ ಭರ್ಜರಿಯಾಗಿ ಸಿಗುವಂತೆ ನಾವು ಯಶಸ್ವಿಯಾಗಿದ್ದೇವೆ. ಇಂದು ನಾವು ಈ ಸಂಭ್ರಮಾಚರಣೆಯನ್ನು ಎಲ್ಲರ ಸಹಭಾಗಿತ್ವದಲ್ಲಿ ಆಚರಿಸ್ತಾ ಇದ್ದೇವೆ. ಈ ಹರ್ಷಾಚರಣೆ ಪಟಾಕಿ ಸಿಡಿಸುವುದರೊಂದಿಗೆ ಜಯಘೋಷಗಳನ್ನು ಹಾಕುವುದರೊಂದಿಗೆ ನಾವು ಸಂಭ್ರಮಿಸ್ತಾ ಇದ್ದೇವೆ. ಈ ಚುನಾವಣೆಯಲ್ಲಿ ಇವತ್ತು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ HMS ಗೆದ್ದು ಬಂದಿದೆ. 116 ಮೊತ್ತ ನಮಗೆ ಸಿಕ್ಕಿದೆ. ಇಂಟೆಕ್ನವರಿಗೆ 84, EMSನವರಿಗೆ 43, ಹಾಗೆಯೇ ಕಮ್ಯುನಿಸ್ಟ್ನವರಿಗೆ 1 ಬಂದಿದೆ. ಅದೇ ರೀತಿ ನಾನು ಹೇಳಬೇಕಾದ್ರೆ ನಮ್ಮ HMSನ ಪ್ರತಿಯೊಬ್ಬ ಪದಾಧಿಕಾರಿಯು ಅದರಲ್ಲಿ ಸಹ ನಮ್ಮ ಟ್ರಸ್ಟಿ ಆಗಿರತಕ್ಕಂಥ ಮಾಜಿ ಟ್ರಸ್ಟಿ ಆಗಿರೋ ಸುಧಾಕರ್ ಅವರ ಟೀಮ್ನವರು ಒಳ್ಳೆ ವರ್ಕ್ ಮಾಡಿ ಅವರು ಮಾಡಿದಂಥ ಕೆಲಸ ಕಾರ್ಯ ವೈಖರಿಯನ್ನು ನೋಡಿ ಜನರು ಮೆಚ್ಚುಗೆಯನ್ನು ಪಡೆದು ಇವತ್ತು ನಮಗೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಹುಮತ ಸಿಕ್ಕಿದೆ. ಹೊಸ ವರ್ಷಾಚರಣೆ ಸಂಬಂಧ ಪಾಟೀಲಿನ ಮಿತ್ ಬಜರಂಗದಳ ಕಣ್ಣದಿದ್ದಿತ್ತು. ಡಿಸೆಂಬರ್ 31 ತಾನಿ ರಾತ್ರಿ ನಿಘಂಟದ ಪೊರ್ತು ಪಾಟೀಲೇನು ಬಂದ್ ಮಲ್ಪಡುವುದು ಒತ್ತಾಯ ಮಲ್ತದಂಡು. ಹೊಸ ವರ್ಷಾಚರಣೆ ಸಂಬಂಧ ಪಾಟೀಲಿನ ಮಿತ್ ಬಜರಂಗದಳ ಕಣ್ಣದಿದ್ದಿತ್ತು. ಡಿಸೆಂಬರ್ 31 ತಾನಿ ರಾತ್ರಿ ನಿಘಂಟದ ಪೊರ್ತು ಪಾಟೀಲೇನು ಬಂದ್ ಮಲ್ಪಡುವುದು ಒತ್ತಾಯ ಮಲ್ತದಂಡು. ಈ ಬಗೆಟ್ ಬಜರಂಗದಳ ಜಿಲ್ಲಾ ಸಂಚಾಲಕರು ಪುನೀತ್ ಅತ್ತ ಅವರ ಮಾಹಿತಿ ಕುರಿತು ಹೊಸ ವರ್ಷಾಚರಣೆದ ದುಮ್ಮುನಾನಿ ಡಿಸೆಂಬರ್ 31 ರಾತ್ರಿ ನಿಘಂಟದ ಪೊರ್ತುಗು ಪಾಟೀಲೇನು ಬಂದ್ ಮಲ್ಪನ ಆದೇಶ ಪಿದಾಡ್ಪಾಯರೆ ಪೊಲೀಸ್ ಕಮಿಷನರ್ಗೆ ಭಿನ್ನೈತೊಂದು ಪಂಡೇರು. ಒಂದೇ ಪೊರ್ತುಡು ಪಬ್ಬು ಬೊಕ್ಕ ಹೋಟೆಲ್ಗೆ ಮುಸ್ಲಿಂ ಜವನರಿಗೆ ಪೊಗ್ಗೆರ ಅವಕಾಶ ಕೊರೊಡ್ಚಿಂದು ಪಬ್ಬು ಬೊಕ್ಕ ಹೋಟೆಲ್ ಯಜಮಾನರಿಗೆ ಭಿನ್ನೈತೊನ್ನ ಪುನೀತ್ ಅತ್ತ ಅವರ ಪಬ್ಬು ಬೊಕ್ಕ ಹೋಟೆಲ್ ಲವ್ ಜಿಹಾದ್ಗೂ ಉಮೇದು ಕೊರೊಂದುಂಡು ದೂರಿಯರು. ಇವತ್ತು ಮಂಗಳೂರಿನಲ್ಲಿರುವ ಎಲ್ಲ ಪಬ್ಬುಗಳಾಗಿರ್ಬೋದು, ಎಲ್ಲ ಹೋಟೆಲ್ಗಳಾಗಿರ್ಬೋದು, ಆ ಹೋಟೆಲ್ಗಳಿಂದ ಪಬ್ಬುಗಳಿಂದ ಇವತ್ತು ಲವ್ ಜಿಹಾದ್ ಆಗಿರ್ಬೋದು, ಡ್ರಗ್ಸ್ ಜಿಹಾದ್ಗಳಾಗಿರ್ಬೋದು,
ಅಂತಹ ದುಶ್ಚಟಗಳಿಗೆ ಇವತ್ತು ಪ್ರೇರಣೆಯನ್ನು ಕೊಡುವಂಥ ಘಟನೆಗಳು ನಡೀತಿದೆ. ಇವತ್ತು ಆ ಮುಸಲ್ಮಾನ ಯುವಕರು ಒಪ್ಪುವುದು ಅವರ ಇಸ್ಲಾಮನ್ನು, ಮುಸಲ್ಮಾನ ಯುವಕರು ಇವತ್ತು ಒಪ್ಪುವುದು ಅವರ ಜಮಾತನ್ನು. ಅವರಿಗೆ ಪಾರ್ಟಿಗಳು ನಿಷಿದ್ಧ, ಅವರ ಇಸ್ಲಾಂ ಪ್ರಕಾರ ಅವರಿಗೆ ಸಂಗೀತ ನಿಷಿದ್ಧ, ಅವರ ಇಸ್ಲಾಮಿನ ಪ್ರಕಾರ ಅವರಿಗೆ ಪಾರ್ಟಿಗಳು ನಿಷಿದ್ಧ. ಆದರೆ ಇವತ್ತು ಎಲ್ಲ ಮಂಗಳೂರಿನ ಎಲ್ಲ ಪಬ್ಬುಗಳಲ್ಲಿ ಇವತ್ತು ಮುಸಲ್ಮಾನ ಯುವಕರು ಕಾಣಸಿಗ್ತಾರೆ. ಹಾಗಾಗಿ ಡಿಸೆಂಬರ್ 31 ತಾರೀಕಿನ ಏನು ಪಾರ್ಟಿಗಳು ಆಯೋಜನೆ ಆಗಿದೆ, ಎಲ್ಲ ಪಬ್ಬು ಮಾಲಕರಲ್ಲಿ, ಹೋಟೆಲ್ ಮಾಲಕರಲ್ಲಿ ಇವತ್ತು ನಾವು ಬಜರಂಗ ದಳದ ಮೂಲಕ ಆಗ್ರಹವನ್ನು ಮಾಡ್ತಿದ್ದೇವೆ. ಮುಸಲ್ಮಾನ ಯುವಕರಿಗೆ ಯಾವುದೇ ಪಾರ್ಟಿಗಳಿಗೆ, ಯಾವುದೇ ಪಬ್ಬುಗಳಿಗೆ ಇವತ್ತು ಪ್ರವೇಶವನ್ನು ನೀಡಬಾರದು ಎಂದು ಈ ಮೂಲಕ ನಾವು ಆಗ್ರಹವನ್ನು ಮಾಡ್ತಿದ್ದೇವೆ. ಲೋಕಧರ್ಮದ ಕ್ರಿಸ್ತನಕ್ಲೆಗೆ ಐತರ ಯೇಸು ಕ್ರಿಸ್ತೇರ್ನ ಪುಟ್ಟು ಪರ್ಬ ಕ್ರಿಸ್ಮಸ್ ದ ಗೌಜಿ. ಈ ಪರ್ಬಡು ಮುಖ್ಯವಾದ ಯೇಸು ಕ್ರಿಸ್ತೇರು ಪುಟ್ಟುನ ಕಿದೆ ಗೋದಲಿ ಗುಮನ ಒಯ್ಪುಂಡು ತುಯ್ಯರೆ ಭಾರಿ ಪುರ್ಲಾದ ಪುನಃ ಗೋದಲಿ ಬಗೆಟ್ ಒಂಜಿ ವರದಿ. ಲೋಕಧರ್ಮದ ಕ್ರಿಸ್ತಂದಕ್ಲು ಐತರ ಕ್ರಿಸ್ಮಸ್ ಪರ್ಬನು ಎದ್ಕೊನಿಯರೆ ಭಾರಿ ಗೌಜಿಡುಲ್ಲಿರು. ಯೇಸು ಕ್ರಿಸ್ತೇರ್ನ ಪುಟ್ಟುನ ದಿನನು ಕ್ರಿಸ್ಮಸ್ ಪರ್ಬ ಅದು ಭಾರಿ ಸಂಭ್ರಮಡು ವರ್ಷಲ ಡಿಸೆಂಬರ್ 25 ಆಚರಣೆ ಮಲ್ತೊಂದುಲ್ಲೇರು. ತುಳುನಾಡದ ಕ್ರಿಸ್ತಂದಕ್ಲ ಭಾರಿ ಸಂಭ್ರಮಡುಲ್ಲೇರು. ಪರ್ಬದ ದುಂಬುನಾನಿ ರಾತ್ರಿನಿ ಪರ್ಬದ ಗೌಜಿ ಶುರು ಆಪುಂಡು. ಇಂಗ್ರೇಜ್ಲಡಿ ವಿಶೇಷ ಆರಾಧನೆ ಬಲಿಪೂಜೆ ನಡಪುಂಡು. ಕ್ರಿಸ್ಮಸ್ಗೆ ಗೋದಲಿ ನಕ್ಷತ್ರ ಬೊಕ್ಕ ಸಂತ ಕ್ಲಾಸ್ ವಿಶೇಷವಾದ ಗುಮನ ಒಯ್ಪುಂಡು. ಗೂಡು ದೀಪ ನೆಲ್ಪವನ ಕ್ರಿಸ್ಮಸ್ ಡ್ಯಾನ್ಸ್, ಕ್ಯಾರಲ್ ಸಿಂಗಿಂಗ್, ಕ್ರಿಸ್ಮಸ್ ಎಡ್ಡೆಕ್ ಬಯಕುನ ಗ್ರೀಟಿಂಗ್ಸ್, ಹೊಸ ದುತ್ತೈತ, ಇಲ್ಲು ಸಿಂಗಾರ, ಕ್ರಿಸ್ಮಸ್ ಟ್ರೀ, ಇಂಗ್ರೇಜ್ಲಡಿ ಬಲಿಪೂಜೆ ಒಂದು ಮಾತ ಕ್ರಿಸ್ಮಸ್ ಪರ್ಬದ ವಿಶೇಷತೆಗಳು. ಒಂದು ಮಾತಿಟ್ಟು ಗೋದಲಿ ಭಾರಿ ಮುಖ್ಯ. 2022 ವರ್ಷ ದುಂಬು ಜೋಸೆಫ್ ಬೊಕ್ಕ ಕನ್ಯಾ ಮರಿಯಮ್ಮಗ್ ಮಗೆ ಆದ ಯೇಸು ಕ್ರಿಸ್ತರು ಕಿದೆಟ್ ಜನ್ಮಗು ಬತ್ತನ ನೆಂಪು ಮಂತೊಂದು ಈ ಗೋದಲಿ ಕಟ್ವೇರು. ಗೋದಲಿ ಪಂಡ ಕೈಕಂಜಿಲಿನ ಕಿದೆ ಗೋದಲಿ ಮಲ್ಪೊಡು ನಾಂಡ ಕುಸಲ್ದ ಬೇಲತ್ತು ಒಂಜಿ ದಿನೊಟ್ಟು ಆಪುನ ಕಾರ್ಯಲತ್ತು ಪೊರ್ಲುದ ಗೋದಲಿ ತಯಾರು ಮಲ್ಪೆರೆ ಪಾಕ ದಿನ ಬೋಳು. ಕ್ರಿಸ್ತಂದಕ್ಲು ತನ್ಕುಳಿನ ಇಲ್ಲಲ್ದ ಜಾಲಡು ಬೊಕ್ಕ ಇಂಗ್ರೇಜ್ಡ್ ಪಿದೈದ ಅಂಗನಡು ಸರಿಯಾಯಿನ ಜಾಗಿಡು ಗೋದಲಿ ಕಟ್ವೇರು. ಹಳ್ಳಿದ ನಮೂನೆ ಸುತ್ತಮುತ್ತು ಪಚ್ಚೆ ಪಜ್ಜಿರು ನೀರ ಪರಿಪು 7 ಕುರಿಕ್ಲು ಪೆತ್ತ ಕಂಜಿ ಮೇಪುನ ನೀರು ಪರ್ಪುನ ಕಿದೆಟ್ ಕೈಕಂಜಿಲಿನ ರೂಪದ ಒಟ್ಟುಗು ಜೋಸೆಫ್ ಮರಿಯಮ್ಮ ಬೊಕ್ಕ ಬಾಲೆ ಏಸುನ ಮೂರ್ತಿರು ಇಂಚ ಪೊರ್ಲುಡು ಕಟ್ಟದ್ನ ಗೋದಲಿನ ತೂಪುನವೇ ಒಂಜಿ ಪೊರ್ಲು. ಕುಡ್ಲದ ಮಿಲಗ್ರಿಸ್ ಇಂಗ್ರಿಜಿಡ್ ಪ್ರಧಾನ ಧರ್ಮಗುರು ಬಾನ್ವೆಂಚೋ ನಜರತೆರ್ನ ದುಂಬಾಳ್ತಿಡು ಪೊರ್ಲುದ ಗೋದಲಿ ಮಲ್ತದೇರು. ಕ್ರೈಸ್ತರು ಗೋದಲಿಯಲ್ಲಿ ಜನಿಸಿದರು. ಈ ಮೂಲಕ ಅವರು ಸರ್ವ ಜನತೆಗೆ ಲಭಿಸ್ತಾರೆ. ಗೋದಲಿಯ ರೂಪವನ್ನು ಪ್ರತಿ ಇಗರ್ಜಿಗಳಲ್ಲಿ ಹಾಗೂ ಪ್ರತಿ ಮನೆಗಳಲ್ಲಿ ನಾವು ಇವಾಗ ಮಾಡಿ ತೋರಿಸ್ತೇವೆ. ಯಾಕಂತ ಹೇಳಿದರೆ ಗೋದಲಿ ಕ್ರೈಸ್ತ ಯೇಸುವಿನ ಜನನದ ಸಂದೇಶವನ್ನು ಸಾರ್ತದೆ. ಅಲ್ಲಿ ಯೇಸು ಕ್ರಿಸ್ತರು ಶ್ರೀಮಂತರಾಗಿ ದೊಡ್ಡವರಾಗಿ ಹುಟ್ಟಲಿಲ್ಲ, ಬದಲಾಗಿ ಸರ್ವರಿಗೆ ಲಭಿಸುವಂತೆ ಪ್ರೀತಿ ವಾತ್ಸಲ್ಯದ ಗುರುತಾಗಿ ಅವರು ನಮಗೆ ಲಭಿಸ್ತಾರೆ. ಈ ಮೂಲಕ ಆ ಸಂದೇಶ ಗೋದಲಿಯ ಮೂಲಕ ನಮಗೆ ಲಭಿಸ್ತದೆ. ಬೆತ್ಲೆಹೇಮಿನ ದೃಶ್ಯವನ್ನು ಅವರು ಕಾಣಲು ಶಕ್ತರಾಗ್ತಾರೆ. ಆ ಮೂಲಕ ನಮ್ಮ ಕ್ರಿಸ್ಮಸ್ ಯೇಸುವಿನ ಹುಟ್ಟುಹಬ್ಬದ ಉತ್ಸಾಹ ಹಾಗೂ ಹುರುಪನ್ನು ನಾವು ಪಡೆಯಲು ಸಾಧ್ಯವಾಗ್ತದೆ. ಯೇಸು ಜನನ ಆಗುವಾಗ ಯಾವ ಥರದ ವಾತಾವರಣ ಇತ್ತು ಅದೆಲ್ಲ ಈ ಗೋದಲಿಯ ಮೂಲಕ ನಮಗೆ ಲಭಿಸ್ತದೆ. ಆಸಿಸ್ ದ ಸಂತ ಫ್ರಾನ್ಸಿಸ್ 1223 ಈ ಕ್ರಮನು ಶುರು ಮಲ್ತದಿರ್ಗೆ ಸಂತ ಫ್ರಾನ್ಸಿಸ್ ಅಸಿಸಿ ಇಟಲಿದ ಒಂಜಿ ಚಾಪೆಳ್ಳು ಏಸು ಬಾಲೆ ಬೊಕ್ಕ ಮರಿಯಮ್ಮನ ಮೂರ್ತಿಲಿನ ಒಟ್ಟುಗೂ ಜುವದ ಮುರ್ಗೊಲಿನ ಉಂತಾದು ಏಸು ಕ್ರಿಸ್ತೇರು ಪುಟ್ಟುನ ದಿನತ ಪರ್ಬದ ಬಗೆಟ್ ಜನಕ್ಲೆಗ್ ತೆರಿಪುನಂಚ ಮಲ್ತೇರು. ಅಂಚ ಮಿತ್ತು ಬತ್ತಿನ ಗೋದಲಿ ಕಟ್ಟುನ ಸಂಸ್ಕೃತಿ ಇತ್ತೆ ಮುಟ್ಟಲ ದುಂಬರಿದೆನು. ಇತ್ತೆ ಅಕ್ಲಕ್ಲಿನ ಸಂಸ್ಕೃತಿಗೆ ಸರಿಯಾದ ಗೋದಲಿ ಕಟ್ಟೊಂದುಲ್ಲೇರು.
గోదలి సంస్కృతిని జువప్ప ఒరిపాయరగాదు ಹೆಚ್ಚಿನ ಇಂಗ್ರೇಜಿಲು ಗೋದಲಿ ತಯಾರ ಮಲ್ಪುನ ಪಂತದಿದು ಇನಾಮು ಕೊರ್ದು ಜೋಕ್ಲು ಜವನಿರ್ನ ಬೆರಿಬೊಟ್ಟುನವು ಪೆರ್ಮೆದ ಸಂಗತಿ ಆದುಂಡು. ಕುಡ್ಲ ಬಜಲ್ ಬೊಳ್ಳದ ಶ್ರೀ ಸ್ವಾಮಿ ಕೊರಗಜ್ಜ ಸಾನ್ನಿಧ್ಯುಡು ಶನಿವಾರ ರಾತ್ರಿ ಕೊರಗತನ್ಯ ದೈವದ ಕೋಲ ನಡೆತುಂಡು. ಐತರ ರಾತ್ರಿ 7 ಗಂಟೆಗೆ ಕೊರಗತನ್ಯಾಗ ಅಗಿಲು ಸೇವೆ ಆಚರಣೆ ಮಲ್ತದನೆಂದು ಬಜಲ್ ಬೊಲ್ಲ ಶ್ರೀ ಸ್ವಾಮಿ ಕೊರಗಜ್ಜ ಸಾನ್ನಿಧ್ಯದ ಪ್ರಕಟಣೆಯಲ್ಲಿ ತಿಳಿಪಾದಿರು. ಇಡಗಿನಿತ್ತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡೆ ನನ್ನ ರಾತು ಸುದ್ದಿ ಬಕ್ಕ ಮನರಂಜನೆಗಾದ ತೂವೊಂದಿ ಪ್ಲೇ ನಮ್ಮ ಕುಡ್ಲ 24/7 ಸೊಲ್ಮೇಲು.